ಕ್ಲಸ್ಟರ್ ಹೊಸಂಗಡಿ ವತಿಯಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಆಸಕ್ತ 5 ಬಡ ಕುಟುಂಬಗಳಿಗೆ ಕಿಟ್ ವಿತರಣೆ, ಮಕ್ಕಳಿಗೆ ಪುಸ್ತಕ ಪರಿಕರಗಳ ವಿತರಣೆ, ಹಿರಿಯ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಾಡಲಿರುವಂತಹ ಶ್ರೀಯುತ ಹಿರಿಯರಾದಂಥ ನಾರಾಯಣ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಕನಿಲಾ ಭಗವತಿ ಕ್ಷೇತ್ರದ ಗುರಿಕಾರರಾದಂಥ ಶ್ರೀಯುತ ಪ್ರಕಾಶ್ ಗುರಿಕಾರರು, ಶ್ರೀಯುತ ಸಂಗಮ್ ಮಾಧವಣ್ಣ, ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ ಪದ್ಮನಾಭ ಕಿಡಪರ, ಮತ್ತು ಈ ಪ್ರದೇಶದ ಜನಪ್ರಿಯ ವೈದ್ಯರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಶರೀಫ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಾತ್ರವಲ್ಲ, ಈ ಪ್ರದೇಶದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ರಂಗದ ಚಟುವಟಿಕೆಯ ಹರಿಕಾರ ಶ್ರೀಯುತ ಸಂಕಬೈಲು ಸತೀಶ್ ಅಡಪ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಾತ್ರವಲ್ಲ, ಗುರಿಕಾರರಾದಂಥ ಶ್ರೀಯುತ ತಾರಾನಾಥ ಗುರಿಕಾರರ ಧಾರ್ಮಿಕ ಕಾರ್ಯಕ್ರಮದ ಮುಂದಾಳು ಶ್ರೀಯುತ ಚಿನ್ಮಯಾನಂದ ಆಚಾರ್ಯ, ಸಾರ್ವಜನಿಕ ಗಣೇಶೋತ್ಸವದ ಸಮಿತಿಯ ಕೋಶಾಧಿಕಾರಿ ಹಾಗೂ ಶ್ರೀಯುತ ನ್ಯಾಯವಾದಿ ನವೀನ್ ರಾಜ್ ಕೆಜಿ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುತ್ತಾ मलयज शीतलां सस्य श्यामलां मातरम्. ಹೇಳಲಿಕ್ಕಿದ್ದಾರೆ. ನನಗೆ ಹೇಳಲಿಕ್ಕೆ ಇರೋದು ಒಂದು ಸಂಗತಿ ಅಂದರೆ, ಕಳೆದ ವರ್ಷ ಬಹುಶಃ ಗಣೇಶೋತ್ಸವದ ಸಮಯದಲ್ಲಿ ಆಗಿರಬೇಕು, ಚಕ್ರವರ್ತಿಯ ಒಂದು ಫಂಕ್ಷನ್ ಇತ್ತು. ಹೊಸಂಗಡಿಯಲ್ಲಿ ಫಂಕ್ಷನ್ ಅಂತ ನನ್ನನ್ನು ಕರೆದ್ರು. ನಾನು ಹೋಗಿದ್ದೆ. 10 ಗಂಟೆಗೆ ಬರಲಿಕ್ಕೆ ಹೇಳಿದರು. ನಾನು ಮತ್ತೊಬ್ಬರು ಮುಖ್ಯ ಅತಿಥಿ ಇಲ್ಲಿ ನವೀನ್ ಸರ್ನ ಹತ್ರ ಕಾದು ಕೂತೆವು. 10 ಗಂಟೆ ಯಾರೂ ಬರಲಿಲ್ಲ. ಅಲ್ಲಿ ಮರದ ಅಡಿಯಲ್ಲಿ ನಮ್ಮ ಮಂಜೇಶ್ವರದ ಪ್ರಥಮ ಪೂಜೆ ಪಂಚಾಯತ್ ಪ್ರೆಸಿಡೆಂಟ್ ಹಾಗೂ 2-3 ಮಹಿಳೆಯರು, ನನಗೆ ಪರಿಚಯ ಇಲ್ಲ, ಅವರು ಕೂಡ ಅಲ್ಲಿ ಕಾಯ್ತಾ ಇದ್ದರು. ಸುಮಾರು 10:30-10:45 ಗಂಟೆ ಆಗುವಾಗ ಅತ್ಲಾಗಿಂದ ಒಂದು ಟ್ರಕ್ ಬಂತು. ಅದನ್ನು ವೇದಿಕೆ ಮಾಡಿಕೊಂಡು ಅಲ್ಲಿಂದ ಒಳ್ಳೆಯ ಫಂಕ್ಷನ್ ಎಲ್ಲ ನಡೀತು. ಈಗ ರತನ್ ನಮ್ಮ ಹಳೆಯ ಪತ್ರಕರ್ತರು, ಈಗ ಸ್ವಲ್ಪ ಸಮಯ ಅವರನ್ನು ಕಾಣೋದಿಲ್ಲ ಇಲ್ಲಿ, ಅವರಿದ್ದಾರೆ. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಅಲ್ಲಿ ಒಂದು ಸಮಾರಂಭ ಮಾಡುವಾಗ ನನ್ನ ಮನಸ್ಸಿನಲ್ಲಿ ನಾನು ಗ್ರಹಿಸಿದೆ, ಹೆಸರು ಚಕ್ರವರ್ತಿ ಉಂಟು, ಚಕ್ರವರ್ತಿ ಅಂತ ಉಂಟು, ಚಕ್ರವರ್ತಿ ಒಂದು ನೆಲೆ ಇಲ್ಲ, ಅರಮನೆ ಇಲ್ಲ, ಇಂಥ ಫಂಕ್ಷನನ್ನು ಯಾಕೆ ಇವರು ಇಲ್ಲಿ ಮಾರ್ಗದಲ್ಲಿ ಮಾಡಬೇಕು ಅಂತ ಹೇಳೋ ನನ್ನ ಮನಸ್ಸಿನಲ್ಲಿ ಅನಿಸಿಕೊಂಡೆ. ಆದರೆ ಈಗ ನನಗೆ ನೋಡೋ ಏನೋ ಒಂದು ಸಂತೋಷ ಅಂದರೆ, 1 ವರ್ಷ ಆಗಲಿಲ್ಲ, ಅದರ 1 ವರ್ಷದ ಮೊದಲು ಇಲ್ಲಿ ಒಂದು ನಿವೇಶನ ಯಾರೋ ದಾನಿಗಳು ಕೊಟ್ಟದ್ದು ಆಗಿರಬೇಕು, ಅದರಲ್ಲಿ ಒಳ್ಳೆಯ ಒಂದು ಕಟ್ಟಡವನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಅರ್ಧಾಂಶ ಮುಕ್ಕಾಲಾಂಶ ಕೆಲಸ ಆಗಿ ಕಾಣ್ತದೆ. ಈಗ ನಿಜವಾಗಿ ಚಕ್ರವರ್ತಿಗೆ ಒಂದು ನೆಲೆ ಆಯಿತು, ಅರಮನೆ ಆಯಿತು. ಇದನ್ನು ಇನ್ನು ಮುಂದಕ್ಕೆ ಅವರು ಸದುಪಯೋಗ ಮಾಡಿಕೊಂಡು ಎಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಅಂತ ಹಾರೈಸ್ತಾ ಅವರಿಗೆ ಇನ್ನೊಮ್ಮೆ അഭിനന്ദനം സല്ലിസ്തെ. പറഞ്ഞ പോലെ ഒരു ടൈമിൽ ഞാൻ ചക്രവർത്തിയിലുണ്ടായിരുന്നു. ഒരു ടൈമിലല്ല, ഇപ്പോഴും ചക്രവർത്തിയിൽ തന്നെ ഉണ്ട്, കുറേ ആളായിട്ട് ബന്ധപ്പെടുന്നുണ്ട്. സോ എൻ്റെ ഗ്രോത്തിൽ ആ ഒരു ചക്രവർത്തിയിൽ നിന്ന് ഒരു ക്ലബ്ബ്, സ്പോർട്സ് ആൻഡ് ക്ലബ്ബ് ഒരു ഭാഗമാണ് എൻ്റെ. നിങ്ങളുടെ എല്ലാ കാര്യവും, നിങ്ങളുടെ എല്ലാ സോഷ്യൽ കാര്യമെല്ലാം അറിയുന്നുണ്ട്. വളരെ സന്തോഷം തോന്നുന്നത് എന്ന് വെച്ചാൽ ഞാനൊരു അതിൻ്റെ പാർട്ടായിരുന്നു. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಪುಟಾಣಿ ಮಕ್ಕಳು,
ಇವತ್ತು ನಮ್ಮ ದೇಶ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಭಾಳಷ್ಟು ಬಲಿದಾನಿಗಳು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು. ಹಿರಿಯರನ್ನು ನೆನಪಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಚಕ್ರವರ್ತಿ ಸಂಸ್ಥೆ ಹಮ್ಮಿಕೊಂಡಿದೆ. ಭಾಳ ಸಂತೋಷ ಆಗಿದೆ. ಈಗಾಗಲೇ ನಮ್ಮ ಹಿರಿಯರಾದ ನಾರಾಯಣನ ಹೇಳಿದರು, ಚಕ್ರವರ್ತಿಗೆ ಅದರ ಹೆಸರೇ ಚಕ್ರವರ್ತಿ, ಆ ರಾಜನಿಗೆ ಒಂದು ಆಸ್ಥಾನ ಇಲ್ಲ ಅಂತೇಳಿ. ಈಗ ಒಂದು ಅಂತಸ್ತಿನ ಆಸ್ಥಾನದ ಕೆಲಸ ಕೂಡ ಮುಗಿದಿದೆ. ಭಾಳ ಸಂತೋಷ ಆಗಿದೆ. 76ನೇ ವರ್ಷದಲ್ಲಿ ಒಂದು ಅಂತಸ್ತಾದರೆ 2ನೇ ಅಂತಸ್ತನ್ನು ನಾವು ಚೌತಿಯ ಆ ಗಣೇಶೋತ್ಸವದ ಸಂದರ್ಭದಲ್ಲಿ ಆಗಲಿ ಅಂತೇಳಿ ಹಾರೈಸುತ್ತಾ ಇಲ್ಲಿ ಸೇರಿದಂತಹ ಎಲ್ಲ ಪುಟಾಣಿಗಳಿಗೂ ಮತ್ತು ಹಿರಿಯರಿಗೂ ತಲೆಬಾಗುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸಿ. ಹೊಸಂಗಡಿ ಇವರ ಆಶಯದ ಪ್ರಕಾರ ಇವತ್ತು ಧ್ವಜಾರೋಹಣ ಮಾಡಿದಂಥ ನಮ್ಮ ಹಿರಿಯರಾದ ಶ್ರೀ ನಾರಾಯಣ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿ ನಮ್ಮ ಇವತ್ತಿನ 76ನೇ ಒಂದು ಧ್ವಜಾರೋಹಣವನ್ನು ಮಾಡುವಂಥದ್ದು ಅವರು ಸರ್ಕಾರದ ಹಿರಿಯ ಅಧಿಕಾರಿಯಾಗಿ, ಕೇರಳ ಸರ್ಕಾರದ ಹಿರಿಯ ಅಧಿಕಾರಿ. ಅವರು ನಮ್ಮ ಊರಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾವು ಗ್ರಹಿಸಿಕೊಳ್ಬೇಕು. ಅಂಥವರ ಧ್ವಜಾರೋಹಣದೊಂದಿಗೆ ವೇದಿಕೆಯಲ್ಲಿದ್ದಂಥ ಎಲ್ಲರ ಗಣ್ಯರೇ ಮತ್ತು ನನ್ನ ಪುಟ್ಟಾಣಿ ಮಕ್ಕಳೇ, ಈ 76 ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಜಾತಿ ಮತ ಭೇದ ಪಂಥ್ಯ ಬೆಲ್ಲವನ್ನು ಬಿಟ್ಟು ಅಹೋರಾತ್ರಿ ಹೋರಾಟ ಮಾಡಿದ ಫಲವಾಗಿ ಬ್ರಿಟಿಷರಿಂದ ನಮಗೆ ಅವರನ್ನು ಓಡಿಸಿ ಸ್ವಾತಂತ್ರ್ಯವನ್ನು ಪಡೆಯುವಂತಾಯಿತು. ಆ ಸ್ವಾತಂತ್ರ್ಯದ 76ನೇ ವರ್ಷ. ಬಹುಶಃ ನಿಮಗೆ ಇದನ್ನೆಲ್ಲ ಇನ್ನು ಪಾಠ್ಯ ಪುಸ್ತಕದಲ್ಲಿ ನೋಡುವಂಥ ಕೆಲಸವು ಮರೆಮಾಚಲಿಗೆ ಉಂಟಾ ಅಂತ ಗೊತ್ತಾಗುವುದಿಲ್ಲ ಮಕ್ಕಳಿಗೆ. ಹಾಗಾಗಿ ಇದನ್ನು ನೆನಪಿಸಿಕೊಳ್ಬೇಕು. ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಂಥ ಹಿರಿಯರು, ಸ್ವಾತಂತ್ರ್ಯ ಸೇನಾನಿಗಳು, ದೇಶದ ನಮ್ಮ ಸೈನಿಕರು, ರಕ್ಷಕರು, ಜೈ ಜವಾನ್ ಜೈ ಕಿಸಾನ್ ಎಂಬ ಮುದ್ರಾವಾಕ್ಯದೊಂದಿಗೆ ಹಲವಾರು ಕಾರ್ಯಕ್ರಮ ಮಾಡಿ ಇವತ್ತು ದೇಶ ಸ್ವಾವಲಂಬಿಯಾಗಿ ನಿಲ್ಲುವಂತೆ ಮಾಡಿ ಇಷ್ಟೆಲ್ಲ ಸ್ವಾತಂತ್ರ್ಯದ ಅನುಭವವನ್ನು ನಮಗೆ ಸಿಕ್ಕಿದೆ. ಧಾರ್ಮಿಕ, ಶೈಕ್ಷಣಿಕ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಹಳಷ್ಟು ಹೆಸರುವಾಸ ಆದಂತಹ ಸಂಸ್ಥೆಯಾಗಿದೆ. ಇದೀಗ ನೂತನ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇದೆ.